ಕಳ್ಳಿಗೆ ಗ್ರಾಮದ ಪಚ್ಚಿನಡ್ಕದಲ್ಲಿ ನಿರ್ಮಾಣಗೊಂಡ ನೂತನ ಶಿಲಾಮಯ ಗುಡಿಯಲ್ಲಿ ಗುರುವಾರ ಮುಂಜಾನೆ 7:35ರ ಶುಭ ಮುಹೂರ್ತದಲ್ಲಿ ಸ್ವಾಮಿ ಕೊರಗಜ್ಜೆ ದೈವದ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಲೋಕೇಶ್ ಶಾಂತಿ ಪೌರೋಹಿತ್ಯದಲ್ಲಿ ಅರ್ಚಕ ವರ್ಗದವರಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದು ಶ್ರೀ ಕೊರಗಜ್ಜೆ ದೈವದ ಶಿಲಾಮಯ ಬಿಂಬವನ್ನು ಪ್ರತಿಷ್ಠಾಪಿಸಲಾಯಿತು. ಬಳಿಕ ಹೋಮ ನಡೆದು ಪ್ರತಿಷ್ಠಾಪಿತ ಕೊರಗಜ್ಜೆ ಶಿಲಾಬಿಂಬಕ್ಕೆ ಪಂಚದ್ರವ್ಯ ಅಭಿಷೇಕ ಹಾಗೂ ಕಲಾಭಿಷೇಕ ನಡೆಯಿತು. ಇದೇ ವೇಳೆ ಮಹಾಪೂಜೆ, ಮಂಗಳಾರತಿ ನಡೆದು ಗಂಧ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭ ನೂತನ ಗುಡಿ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಉದ್ಯಮಿ ಸೇಸಪ್ಪ ಕೋಟ್ಯನ್ ಪಚ್ಚಿನಡ್ಕ, ಪ್ರಮುಖರಾದ ಭುವನೇಶ್ ಪಚ್ಚಿನಡ್ಕ, ಇಂದಿರೇಶ್, ಸದಾನಂದ ಶೆಟ್ಟಿ ಸಹಿತ ಹಲವು ಮಂದಿ ಕೊರಗಜ್ಜೆ ದೈವದ ಭಕ್ತರು ಉಪಸ್ಥಿತರಿದ್ದರು. ದೈವಸ್ಥಾನದ ಆವರಣದಲ್ಲಿ ಹರಿಶಾಂತಿ ಪಂಜಿಕಲ್ ಅವರು ರಂಗೋಲಿ ಹುಂಡಿಯಲ್ಲಿ ಬಿಡಿಸಿದ ಕೊರಗಜ್ಜೆ ದೈವದ ಚಿತ್ರ ಗಮನ ಸೆಳೆಯುತ್ತಿತ್ತು. ಜನವರಿ 23ರ ಶನಿವಾರ ರಾತ್ರಿ ಮಗಿರ್ಕಳ ಭಂಡಾರ ಇಳಿದು ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ 10ಕ್ಕೆ ತನ್ನಿಮಾನಿಕ ಗರಡಿ ಇಳಿಯಲಿದೆ. ಜನವರಿ 24ರಂದು ಆದಿತ್ಯವಾರ ಬೆಳಗ್ಗೆ 5 ಗಂಟೆಯಿಂದ ಕೊರಗಜ್ಜೆ ದೈವದ ಕೋಲೋತ್ಸವ ನಡೆಯಲಿದೆ. ರಾತ್ರಿ 8ರಿಂದ ಕೊರಗಜ್ಜೆ ದೈವದ ಹರಕೆಯ ಕೋಲ ನಡೆಯಲಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.